ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಕಾಂದಿವಲಿ ಪಶ್ಚಿಮದ ಪೊಯ್ಸರ್ ಜಿಮ್ಖಾನಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ಜನವರಿ 20ರಂದು ಜರುಗಿದ ಬಂಟರ ಸಂಘ ಮುಂಬೈ ಇದರ 32ನೇ ವಾರ್ಷಿಕ ಕ್ರೀಡಾಕೂಟ 2019 ಇದರ ಉದ್ಘಾಟನೆಯನ್ನು ಕನ್ನಡ ಚಲನಚಿತ್ರ ನಟ ಯಶ್ ಜ್ಯೋತಿ ಬೆಳಗುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಸುಚಿತ್ರಾ ಶೆಟ್ಟಿ ಪ್ರಾರ್ಥನೆಗೈದರೆ ಸಂಘದ ಉಪಾಧ್ಯಕ್ಷ ಚಂದ್ರಹಾಸ್ ಕೆ ಶೆಟ್ಟಿ ಸ್ವಾಗತಿಸಿದರು. ಅಕ್ಷನ್ ಶೆಟ್ಟಿ ಮತ್ತು ಸರೋಜ್ ಪಿ ಶೆಟ್ಟಿ ಕ್ರೀಡಾ ಜ್ಯೋತಿಯನ್ನು ತಂದರು. ಕ್ರೀಡಾ ಸ್ಪರ್ಧಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಸರೋಜ್ ಪಿ ಶೆಟ್ಟಿ ಬೋಧಿಸಿದರು. ಬಲೂನ್ ಗುಚ್ಛವನ್ನು ಅತಿಥಿ ಗಣ್ಯರು ಹಾರಿಸಿದರು. ಸಂಸದ ಗೋಪಾಲ್ ಶೆಟ್ಟಿ ಕ್ರೀಡಾಕೂಟದ ಆರಂಭದ ಘೋಷಣೆಗೈದರು. ಉದ್ಘಾಟನಾ ಸಮಾರಂಭವನ್ನು ಬಂಟರವಾಣಿಯ ಗೌರವ ಸಂಪಾದಕ ಅಶೋಕ್ ಪಕ್ಕಳ ನಿರೂಪಿಸಿದರು. ಮುಖ್ಯ ಅತಿಥಿಯಾಗಿ ಕನ್ನಡ ಚಲನಚಿತ್ರ ಕೆಜಿಎಫ್ ಸಿನಿಮಾ ಖ್ಯಾತಿಯ ನಟ ಯಶ್, ಭಾರತ ಅಂಡರ್-19 ವರ್ಲ್ಡ್ ಕಪ್ ಕ್ರಿಕೆಟ್ ತಂಡದ ನಾಯಕ ಪೃಥ್ವಿ ಶಾ, ಸಂಸದ ಗೋಪಾಲ್ ಶೆಟ್ಟಿ, ಸ್ಥಳೀಯ ನಗರ ಸೇವಕ ಯೋಗೇಶ್ ಸಾಗರ್ ಉಪಸ್ಥಿತರಿದ್ದರು. ಬಂಟರ ಸಂಘದ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಸಂಘದ ಪದಾಧಿಕಾರಿ, ಮಾಜಿ ಅಧ್ಯಕ್ಷರನ್ನ ಈ ಸಂದರ್ಭ ಗೌರವಿಸಲಾಯಿತು. ಮಹಾರಾಷ್ಟ್ರ ಜೂನಿಯರ್ ಬ್ಯಾಡ್ಮಿಂಟನ್ ಆಟಗಾರ ಅಕ್ಷನ್ ಶೆಟ್ಟಿ, ರಾಷ್ಟ್ರೀಯ ಕ್ರೀಡಾಪಟು ಕುಮಾರಿ ಸರೋಜ್ ಶೆಟ್ಟಿ, ರೈಫಲ್ ಶೂಟರ್ ನೇಹಾ ಸಾತ್ವೆ ಇವರನ್ನ ಅಧ್ಯಕ್ಷ ಹಾಗೂ ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷ ವಿಠಲ್ ಎಸ್ ಆಳ್ವಾ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಿದರು. ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ, ಉಪಾಧ್ಯಕ್ಷ ಚಂದ್ರಹಾಸ್ ಕೆ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಸಿಎ ಸಂಜೀವ್ ಶೆಟ್ಟಿ, ಗೌರವ ಕೋಶಾಧಿಕಾರಿ ಪ್ರವೀಣ್ ಭೋಜಾ ಶೆಟ್ಟಿ, ಸಹ ಕಾರ್ಯದರ್ಶಿ ಮಹೇಶ್ ಎಸ್ ಶೆಟ್ಟಿ, ಸಹ ಕೋಶಾಧಿಕಾರಿ ಗುಣಪಾಲ್ ಆರ್ ಶೆಟ್ಟಿ ಐಕಳ, ಸಂಘದ ವಿಶ್ವಸ್ತ ಬಿ ವಿವೇಕ್ ಶೆಟ್ಟಿ, ಮಾಜಿ ಅಧ್ಯಕ್ಷರಾದ ಆರ್ಸಿ ಶೆಟ್ಟಿ, ಬಿಎನ್ ಶೆಟ್ಟಿ, ಸುಧಾಕರ್ ಎಸ್ ಹೆಗ್ಡೆ, ನೂತನ ಶಿಕ್ಷಣ ಯೋಜನೆಯ ಕಾರ್ಯಾಧ್ಯಕ್ಷ ಮುಂಡಪ್ಪ ಎಸ್ ಪಯ್ಯಡೆ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ರಂಜನಿ ಎಸ್ ಹೆಗ್ಡೆ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಶರತ್ ವಿ ಶೆಟ್ಟಿ ಉಪಸ್ಥಿತರಿದ್ದರು. ಬಳಿಕ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆದವು. ಕ್ರೀಡಾಕೂಟದ ಮೇಲ್ವಿಚಾರಣೆಯನ್ನ ಶಿವ ಛತ್ರಪತಿ ಪ್ರಶಸ್ತಿ ಪುರಸ್ಕೃತ ಕ್ರೀಡಾಪಟು ಜಯ ಎ ಶೆಟ್ಟಿ, ಗುಣಪಾಲ್ ಶೆಟ್ಟಿ ಐಕಳ ನಿರ್ವಹಿಸಿದರು. ಮೈದಾನದ ಸಹಾಯಕರಾಗಿ ಪ್ರಕಾಶ್ ಟಿ ಶೆಟ್ಟಿ, ರಾಜೇಶ್ ಕೆ ಶೆಟ್ಟಿ, ತಾಂತ್ರಿಕ ಅಧಿಕಾರಿಗಳಾಗಿ ವಿಜಯ್ ಶೆಟ್ಟಿ, ಬೋಜಾ ಶೆಟ್ಟಿ, ಕರುಣಾಕರ್, ಜಯದೇವಾಡಿಗ, ಫ್ರಾನ್ಸಿಸ್, ಕ್ರೀಡಾ ನಿರ್ಣಾಯಕರಾಗಿ ಸಿಎಸ್ ಸಂಜೀವ ಶೆಟ್ಟಿ, ಮಹೇಶ್ ಎಸ್ ಶೆಟ್ಟಿ, ರತ್ನಾಕರ್ ಶೆಟ್ಟಿ ಮುನ್ಕೂರು, ಗುಣಪಾಲ್ ಶೆಟ್ಟಿ ಐಕಳ, ಜಯ ಎ ಶೆಟ್ಟಿ ಸಹಕರಿಸಿದರು. ವೇದಿಕೆಯ ವ್ಯವಸ್ಥೆಯನ್ನ ದಿವಾಕರ್ ಶೆಟ್ಟಿ ಅಡ್ಯಾರ್, ವೇಣುಗೋಪಾಲ್ ಶೆಟ್ಟಿ ನಿರ್ವಹಿಸಿದರು. ಕ್ರೀಡಾಕೂಟದ ಉದ್ಘೋಷಕರಾಗಿ ಅಶೋಕ್ ಪಕ್ಕಳ, ಸಂಘದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ಕರ್ನೂರು ಮೋಹನ್ ರೈ, ಪೋವಾಯಿ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಹರೀಶ್ ವಾಸು ಶೆಟ್ಟಿ ಸಹಕರಿಸಿದರು. ತುಂಗಾ ಆಸ್ಪತ್ರೆಯ ಡಾ ರಾಜೇಶ್ ಶೆಟ್ಟಿ ವೈದ್ಯಕೀಯ ಸೇವೆ ನೀಡಿದರು. ಯುವ ವಿಭಾಗದ ಕಾರ್ಯಾಧ್ಯಕ್ಷ ಶರತ್ ಶೆಟ್ಟಿ ನೇತೃತ್ವದ ತಂಡವು ಸ್ವಯಂ ಸೇವಕರಾಗಿ ಶ್ರಮಿಸಿತು. ಕ್ರೀಡಾಕೂಟದ ಸಂಪೂರ್ಣ ವ್ಯವಸ್ಥೆಯನ್ನ ಸಂಘದ ಮಹಾಪ್ರಬಂಧಕ ಪ್ರವೀಣ್ ಶೆಟ್ಟಿ ವರಂಗ, ಪ್ರಬಂಧಕ ಸುಕುಮಾರ್ ಶೆಟ್ಟಿ ಹಾಗೂ ಸಿಬ್ಬಂದಿ ನಿರ್ವಹಿಸಿದರು. ವಿಶೇಷ ಆಕರ್ಷಣೆಯಾಗಿ ಬೆಳಗ್ಗೆ ಪಥಸಂಚಲನ ನಡೆಯಿತು. ಪಥಸಂಚಲನದಲ್ಲಿ ಬಂಟರ ಸಂಘ ಮಹಿಳಾ ವಿಭಾಗ, ಸಂಘದ ಎಸ್ಎಂ ಶೆಟ್ಟಿ ಶಿಕ್ಷಣ ಸಂಸ್ಥೆ, ಸಂಘದ ಉನ್ನತ ಶಿಕ್ಷಣ ಸಂಸ್ಥೆ, ಸಂಘದ 9 ಪ್ರಾದೇಶಿಕ ಸಮಿತಿಗಳು, 6 ವರ್ಷದಿಂದ 60 ವರ್ಷದವರೆಗಿನ ಸಮಾಜ ಬಾಂಧವರಿಗೆ ವಿವಿಧ ಓಟದ ಸ್ಪರ್ಧೆಗಳು, ಲೆಮನ್ ಸ್ಪೂನ್, ಲಾಂಗ್ ಜಂಪ್, ಶಾರ್ಟ್ ಪುಟ್, 60 ವರ್ಷ ಮೇಲ್ಪಟ್ಟವರಿಗೆ 800 ಮೀಟರ್ ವೇಗದ ನಡಿಗೆ ಸ್ಪರ್ಧೆ ನಡೆಯಿತು. ಅಲ್ಲದೆ ಮಹಿಳೆಯರಿಗೆ ಥ್ರೋಬಾಲ್, ಪುರುಷರು ಮತ್ತು ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಮತ್ತು ರಿಲೇ ಇನ್ನಿತರ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಬಂಟ ಬಾಂಧವರು ಪಾಲ್ಗೊಂಡಿದ್ದರು. ಕ್ರೀಡೋತ್ಸವದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಐಕಳ ಹರೀಶ್ ಶೆಟ್ಟಿ ವಹಿಸಿದ್ದರು. ಸಮಾರಂಭದಲ್ಲಿ ಕ್ರೀಡಾ ಸಮಿತಿಯ ಪರವಾಗಿ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ, ಮುಖ್ಯ ಅತಿಥಿ ಡಾ ಪಿವಿ ಶೆಟ್ಟಿ, ಗೌರವ್ ಪಯ್ಯಡೆ ಅವರನ್ನ, ಸಮಿತಿಯ ಕಾರ್ಯಾಧ್ಯಕ್ಷ ವಿಠಲ್ ಎಸ್ ಆಳ್ವಾ, ಸಂಘದ ಉಪಾಧ್ಯಕ್ಷ ಚಂದ್ರಹಾಸ್ ಕೆ ಶೆಟ್ಟಿ ಅವರನ್ನು ಗೌರವಿಸಲಾಯಿತು.
ಕ್ರೀಡಾಕೂಟದ ಯಶಸ್ಸಿಗಾಗಿ ಕಾರ್ಯಾಧ್ಯಕ್ಷ ವಿಠಲ್ ಎಸ್ ಆಳ್ವಾ ಮತ್ತು ಸುನಂದಾ ಆಳ್ವಾ ದಂಪತಿಯನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪೊಯ್ಸಾರ್ ಜಿಮ್ಖಾನದ ವ್ಯವಸ್ಥೆಗೈದ ಜಿಮ್ಖಾನದ ಉಪಾಧ್ಯಕ್ಷ ಕರುಣಾಕರ್ ಎಸ್ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. Higher education. A college just opposite to जवाबदार सदस्य followed by Domini region. region. Get over in there. Come fast. Back, Meera Bhinder. The police. And now comes the host region, city region. City region. ಹೌದಾ? ಪ್ರಾಯೋಜಕರು ಈ ಕ್ರೀಡಾ ಮಹೋತ್ಸವದ ಮುಖ್ಯ ಪ್ರಾಯೋಜಕರು ಸಿಟಿ ಪ್ರಾದೇಶಿಕ ಸಮಿತಿಯ ಸದಸ್ಯರು. Respecting and abiding by the rules that govern them, in the true spirit of sportsmanship, for the glory of sport and the honor of our teams. ಒರಿಯದೂರಿ ಅರ್ಥ ಮತ್ತೊಂದು ವಿಶ್ವಾಸಗಳು ಪ್ರೀತಿಯೇ ನನಪಗ ಪಂಪನ ಭಾವನದೊಟ್ಟು ಈ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮ ವಿಧಿವತ್ತ ನಡೆದಿದೆ. ಅಧ್ಯಕ್ಷರ ಪ್ರಪ್ರಥಮ ಗೌರವ ಪಲ್ಕ ಸ್ವಾಗತ ಅಧ್ಯಕ್ಷರೇ. ಡಿಸ್ಕಸ್ ಮಾಡ್ತಾರೆ. Mr. Gopal Shetty ranked first in Maharashtra and second in India out of the 48 MPs that were Mr. Gopal Shetty to felicitate and present a token of appreciation to Prithvi Shaw. And if we can have his father as well, badminton, and of course his father, the ever smiling Mr. Karunakar Shetty, such a nice man on every month. ಚಪ್ಪಾಳೆ ಕೊಟ್ಟದು ನಮ್ಮ ಡೆಮರಪ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಈ ರೀತಿ ಈ ಮೈದಾನ ಸಂಘದ ಉಪಾಧ್ಯಕ್ಷರು ಸಂಘ ಗೌರವ ಸ್ವೀಕಾರ ಮಾಡಿದ ಕಾರ್ಯಾಧ್ಯಕ್ಷರು ಶರತ್ ವಿ ಶೆಟ್ಟಿ. इनका
ಬರ್ತದೆ ಮಸ್ತ್ ಖುಷಿ ಅಂಡ್ I hope it is right. Because I think Mangalore ಹೋಗಿದ್ದಾಗ by hearted this line ನಿಮ್ಗೆ ಕೂಡ್ಲಕ್ಕೆ ಬರ್ತದೆ ಮಸ್ತ್ ಖುಷಿ ಅಂಡ್ ಸೇಮ್ ಥಿಂಗ್ ಐ ಅಪ್ಲೈಡ್ ಹಿಯರ್. ಸೊ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ. ವೆರಿ ಹ್ಯಾಪಿ. ಬಂಟ್ ಸಂಘ ತುಂಬಾ ಒಂದು ಅದ್ಭುತವಾದ ಸಂಘ. ಯು ಪೀಪಲ್ ಹ್ಯಾವ್ ಮೇಡ್ ಅಸ್ ಪ್ರೌಡ್. ಬೇರೆ ಹೊರಗಡೆ ಎಲ್ಲೇ ಹೋದ್ರು ಯಾರಾದರೂ ಅಚೀವರ್ಸ್ ಇದ್ದಾರೆ ಅಥವಾ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಯಾರಾದರೂ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂದ್ರೆ ಆ ಒಂದು ಇದರಲ್ಲಿ ನಿಮ್ಮ ಕಮ್ಯುನಿಟಿಯ ನಮ್ಮ ಬಂಟರ ಒಬ್ಬರು ಸದಸ್ಯರು ಇರಲೇಬೇಕು. ಬೀಟ್ ಹೋಟೆಲ್ ಇಂಡಸ್ಟ್ರಿ ಇಲ್ಲಿ ಬಂದ ಮೇಲೆ ನನಗೆ ಇನ್ನೂ ಬಹಳ ಖುಷಿ ಆಯಿತು. MP ಅವ್ರ ಬಗ್ಗೆ ತುಂಬ ಕೇಳಿದೆ, ಅವ್ರು ಮಾಡಿರೋ ಸಾಧನೆ ಬಗ್ಗೆ ಕೇಳಿದೆ, ಕಂಟಿನ್ಯೂಸ್ ಆಗಿ ಅವ್ರು ಹೇಗೆ ಗೆಲ್ತಾ ಇದ್ದಾರೆ, ಎಷ್ಟು ಲೀಡರ್ ಗೆದ್ದಿದ್ದಾರೆ ಅಂತ ಕೇಳಿದೆ. ಅಂಡ್ ಈಗ ಅವ್ರ ಮಾರ್ಕ್ಸ್ ಕಾರ್ಡ್ ರಿಪೋರ್ಟು ಕೇಳಿದೆ. ಪ್ರೌಡ್ ಆಫ್ ಯು ಸರ್. ಇಟ್ ಈಸ್ ನಾಟ್ ಈಸಿ, ಟ್ರಸ್ಟ್ ಮೀ. ಯಾಕಂದರೆ ನಾನು ಒಬ್ಬ ಆ್ಯಕ್ಟರ್ ಆಗಿ ಸ್ಮಾಲ್ ಚಿಕ್ಕ ಊರಿಂದ ಬಂದವನು. ಬೇರೆ ಊರಿಗೆ ಬಂದು ಅಲ್ಲಿ ಬದುಕು ಕಟ್ಕೊಳ್ಳೋದೇ ದೊಡ್ಡ ವಿಷಯ. ಅದಾಗ್ತಿದೆ ಅಲ್ಲ, ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ. ಬದುಕು ಕಟ್ಕೊಳ್ಳೋದೇ ದೊಡ್ಡ ವಿಷಯ. ಅದರ ಮೇಲೆ ಅಲ್ಲಿ ಬದುಕು ಕಟ್ಕೊಳ್ಳೋದಂದ್ರೆ ಸುಮಾರು ಜನರು ಬದುಕಿಗೆ ಕಾಂಟ್ರಿಬ್ಯೂಟ್ ಮಾಡೋದಿದೆಯಲ್ಲ, ಅದು ಒಂದು ತುಂಬಾ ದೊಡ್ಡ ಒಂದು ವಿಷಯನೇ. ಅದನ್ನ ಎಲ್ಲ ನಿಮ್ಮ ಕಮ್ಯುನಿಟಿಯ, ನಮ್ಮ ಕಮ್ಯುನಿಟಿ ಅಂತ ಹೇಳ್ಬೋದು. ಕರ್ನಾಟಕದ ಹೆಮ್ಮೆ ನೀವು ಬಂಟರು. Annual Bunch Sport Meet 2019 of Bunch Sangha Mumbai open. Thank you. Opening the meet with balloon flying. ಬಂಟ ಕಿಡೋತ್ಸವ ಅಧಿಕೃತವಾದ ಲೋಕಾರ್ಪಣೆಯಲ್ಲಿ ಮುಗಿಸಲಾದ ವಾರ್ಷಿಕ ಕ್ರೀಡೋತ್ಸವ ಬಂಟ ಸಂಘದ ಗರ್ಭದ ಕ್ರೀಡೋತ್ಸವ. I just saw in the morning a parade which was really fantastic. I've never seen something like this, and it was a great commitment and something really we should appreciate. And thank you so much for calling me and giving this opportunity to just justify our faith. Obviously, you're first hero over here, Yash. And I haven't seen the movie, but definitely I'm gonna go because I just saw the trailer and there's obviously everyone knows. भाई और बहनों, मैं केवल बंट समाज का आभार व्यक्त करने के लिए यहाँ पर खड़ा हूँ. ये समाज में देश को बहुत बड़े बड़े सभी क्षेत्र में लोग दिए हैं, लेकिन हमारे उत्तर मुंबई को एक ऐसा गोपाल शेट्टी जैसा व्यक्ति दिया है जो स्वयं बहुत ही अड़चन में से आज पूरे देश का नेतृत्व करने के लिए उत्तर मुंबई से रिप्रेजेंट करते हैं. ये 12 एकड़ का लैंड ये मुंबई शहर में झोपड़पट्टी नहीं बनाते हुए, बिल्डरों को नहीं देते हुए, ये पब्लिक के लिए बचा के रखने का काम जिसने किया है, ये गोपाल शेट्टी जी को मैं बहुत बहुत धन्यवाद देता हूँ. ₹1 crore government has achieved, so you are the partner of government in India also. Yes. तो मुझे बहुत ही खुशी होती है. योगेश भाई हमेशा बताते हैं कि ये तुम्हारा समाज कितना बड़ा हो गया, कितना अच्छा काम करता है, कितना बड़ा काम करता है. अपने समाज के बारे में अन्य समाज के लोगों ने स्तुति करना, दैट इज द अचीवमेंट ऑफ बंट संघ आई विल से. और ये योगेश भाई सिर्फ आज ही नहीं कहते हैं, चाहे फिर योगेश भाई हो, गोपाल शेट्टी हो. मैं जब गुजरातियों के कार्यक्रम में जाता हूँ तो अन्य लोगों में भी जाकर बताता हूँ कि गुजराती मारवाड़ी लोगों ने कितना प्रोग्रेस किया है. तो ये सारे अन्य समाज के लोगों में भी ये मैसेज जाता है. और योगेश भाई हमारे समाज का एक विशेषता ये है कि यहाँ पर जितने भी बैठे हैं ये इसमें से मैक्सिमम सारे एक्स प्रेसिडेंट हैं और सारे वेल टू डू लोग हैं. और एक्स प्रेसिडेंट होने के बाद में भी एक साथ में आकर सब समाज का काम करते हैं. ये इसलिए हमारा समाज इतना ग्रो हो रहा है. मैं सारे एक्स प्रेसिडेंट लोगों को भी धन्यवाद देना चाहूँगा. रंजनी अक्का का भी मैं अभिनंदन करना चाहूँगा कि सुधाकर अन्ना एक्स प्रेसिडेंट मुंबई बंट्स के थे, तो बाद में एक बार काम करने के बाद में अपने बच्चों को भी अलग करते हैं, अपने को नहीं करना है, लेकिन उन्होंने अपनी पत्नी को उसको जोड़कर सीधा महिला विभाग की आज अध्यक्षा बनकर काम कर रही है. ये बहुत बड़ी विशेषता है. मैं जया को कभी भी भूल नहीं पाता हूँ. स्पोर्ट्स के अवसर पर नेहा को भी जब मैंने परिचय करके दिया तो जया इज द फर्स्ट पर्सन इन द स्पोर्ट्स फील्ड आई विल से जिसको छत्रपति शिवाजी पुरस्कार मिला. जया ने छाया के साथ में शादी किया तो छाया को छत्रपति शिवाजी ಆತ್ಮೀಯ ಸ್ವಾಗತ ಮುಖ ಗೌರವ ಉಮಾಕೃಷ್ಣ ಶೆಟ್ಟರಿಗೆ ಗೌರವ ನೋಡ್ಕೊಂಡು ಅಧ್ಯಕ್ಷರು ಪದ್ಮನಾಭ ಎಸ್ ಪೈ ರಂಜನೆ ವಿಠಲ್ ಆಳ್ವೆ. ಅಧ್ಯಕ್ಷರು ಪದ್ಮನಾಭ ಎಸ್ ಪೈ ಅನ್ನ ಉಪಸ್ಥಿತಿ
ಬಲಿಪುಡು ಸೇರಿದೆ ಗೌರವ ಮತ್ತೊಂದಲೇ represented by the President Mr. Santosh Shetty. Clear the track. Shot put 42 to 51 men and women. LEDs. ಹೊರಬಾರ್ದು 19 ವರ್ಷದ ವಯೋಮಿತಿದ್ದ ರಡ್ಡಿ ಜನನ ಪತ್ತಲೆ ಸುರೂಟ್ పోయినాకేనా నవీ ముంబై విన్నర్ to 26 balls and girls. Bonus was the baro. On the rope. Are you ready? Are you ready? Pull! This is the 100 meter. ಓಂಕಾರ ಕೊಟ್ಟಾರಿ, ಸಾಲಿಶ್ ಶೆಟ್ಟಿ ಬೊಕ್ಕ ಗೌರವ್ ಶೆಟ್ಟಿ ಕ್ರೀಡಾಕೂಟಗಳು ನಮ್ಮೊಟ್ಟಿಗೂ ಬರ್ತಾರ ಕೈಯಲ್ಲಿ ಹೋಗಿಲ್ಲ. ಗೌರವ್ ಪೈಯಡಲ್ಲರೆ ಅಂಜನೆ ಧೀರಜ್ ರೈ भिवंडी ಗೌರವ್ डोंबिवली. Next match, one forum Meera Bhinder. Jogeshwari Daisar for Bharatna Malpoli. Semi-final matches, ladies the match. ಯಾರ ಈ ಕಾರ್ಯಕ್ರಮವು ಬಂಡ್ ಸಂಘದ ಕುಟುಂಬದ ನಮ್ಮ ಬಿಲ್ಲಿರೆ ಆತ್ಮೀಯ ಸ್ವಾಗತ ಗೌರವ ಜಗನ್ನಾಥ ರೇಖಲೆ ಉದ್ಯಮಿ ನಮ್ಮ ಪ್ರಾದೇಶಿಕ ಸಮಿತಿಯ ಆತ್ಮೀಯ ಸ್ವಾಗತ ಮಾಡ್ತದೆ. ಗೌರವ Bandra versus Meera Bhinder. Jawab versus ಸ್ವಾಗತ ಪಕ್ಕ ಗೌರವ ಶ್ರೀ ಸದಾಶಿವ Bombay Bunds Association, City Region. Pratik, City Region getting like Bunds Forum, Meera Bhinder, get ready. Bombay Bunds Association. ರೋಷನ್ ಶೆಟ್ಟಿ ಅಂಡ್ 17 ವಿಠಲೇಶ ಸಾಗರ ಗೌರವ ಮಂದಿರ ಬೆಕ್ಕಿ ಬಾಲೆ ಈ ಬಹುಮಾನನ ರತ್ನಾಕರ್ ಶೆಟ್ಟಿ ಮುಂಚೂರು, ಅಶೋಕ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶರತ್ ವಿ ಶೆಟ್ರೆ, ಯುವ ವಿಭಾಗದ ಕಾರ್ಯಾಧ್ಯಕ್ಷರೇ, ಇನ್ನಿತ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರೇ ಪ್ರಕಾಶ್ ಟಿ ಶೆಟ್ರಿನಲ್ಲಿ ಗೊತ್ತು, ಸಿಟಿ ರೀಜನ್ ಕಾರ್ಯಾಧ್ಯಕ್ಷರು ಅಂಜನೆ ರವೀಂದ್ರ ಎಸ್ ಶೆಟ್ರೆ, ಯೋಗೇಶ್ವರಿ ದೈಸರ್ ಪ್ರಾದೇಶಿಕ ಸಮಿತಿದ ಕಾರ್ಯಾಧ್ಯಕ್ಷರೇ, ಈ ಒಂಜಿ ಪೊರ್ಲುದ ಮೈದಾನದ ಒದಗುಗೇಡೆ ಪ್ರತ್ಯಕ್ಷವಾದ ಸಹಕಾರ ಮಾಡಿದ್ದಾರೆ. ನಾನು ಆತ್ಮೀಯವಾದ ಬಂಡ್ ಸಂಘದ ಕ್ರೀಡಾ ಸಮಿತಿದ ಕಾರ್ಯಾಧ್ಯಕ್ಷರು ವಿಠಲ್ ಎಸ್ ಆವೇರ್ನ ಪರವಾದ ವೇದಿಕೆದ ಮಾತ ಬೆನ್ನೆರನ ಅಧ್ಯಕ್ಷರನ್ನ ಎದುಕನ್ನು ಒಟ್ಟು ಕಾಂಡಿರ್ದು ಬಯ್ಯ ಮುಟ್ಟ ನಮ್ಮ ಗೌಜಿ ಗದ್ದಲದ ಕ್ರೀಡಾಕೂಟ ನಡಪರ ಸಹಕಾರ ಮತ್ತು ನಿಖಿಲರ ಮಾತ ಮೋಕೆಡೆ ಎದುಕೊಂಡು ಬಯ್ಯದ ಕಾರ್ಯಕ್ರಮ ಹೋದಲ್ಲ. ಆತ್ಮೀಯ ಬೆನ್ನರೆ ನಂಗೆ ಮಾತ ಗೊತ್ತಿದ್ದ ಲೆಕ್ಕ ಒರ್ಬ ದಶಕದ ಭವ್ಯ ಇತಿಹಾಸದ ಬಂಟರ ಸಂಘ ಪ್ರತಿ ವಿಚಾರಗಳು ವಿಶಿಷ್ಟವಾದ ಹೆಜ್ಜೆದಿದೆ, ವಿಶೇಷವಾದ ಸಾಧನೆ ಮಾಡ್ಕೊಂಡು ಬಂದ್ರೆ ಸಂತೋಷ ಆಗೋದು. ಇನಿ ರಾಕಿಂಗ್ ಸ್ಟಾರ್ ಯಶ್ ಮೇರ್ನ ಉಪಸ್ಥಿತೊಟ್ಟಿಗೂ ಕಾಣಿದ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಾರಿ ಅಧಿಕೃತವಾದ ನಮ್ಮ ಪೆರ್ಮೆದ ಸಂಸದೆ ಗೋಪಾಲ್ ಶೆಟ್ಟರ್ನ ಉಪಸ್ಥಿತಿಯೊಟ್ಟಿಗೂ ಡಾಕ್ಟರ್ ಪಿ ವಿ ಶೆಟ್ಟರ ಸಂಪೂರ್ಣ ಸಹಕಾರದೊಟ್ಟಿಗೂ ಕ್ರಿಕೆಟ್ ತಾರೆ ಮೇರ್ನ ಉಪಸ್ಥಿತಿಯೊಟ್ಟಿಗೂ ನಮ್ಮ ಇಂಥ ಕಾರ್ಯಕ್ರಮ ಪ್ರಾರಂಭ ಆದರೆ ಭಗವಂತನ ಸುಗಿತೊಂದು ಸರ್ವ ದುರಿತ ದೂರ ಮಲ್ಪನ ವಿಘ್ನ ವಿನಾಶಕರಿಗೆ ತರೆತಗ್ಗಾದೆ.
कम फास्ट, थोड़ा आगे आ जाओ। जवाब फिर ओवर इंड, कम फास्ट। मीरा भाईंदर, कम फास्ट। मीरा भाईंदर, कम फास्ट। मीरा भाईंदर रीजन, मीरा भाईंदर रीजन। and now comes the host region, Sydney region. ಪ್ರಾದೇಶಿಕ ಸಮಿತಿಯ ಸದಸ್ಯ ಕ್ರಿಕೆಟ್ಗೆ ಪ್ರತ್ಯೇಶಾನ ಉಪಸ್ಥಿತಿ ಉಂಟು. ವಿಶೇಷವಾದ ನಮ್ಮ ಮಾತ ಪೆರ್ಮೆದ ಎಂಪಿ ಗೋಪಾಲ್ ಶೆಟ್ಟರ್ನ ದಿವ್ಯ ಉಪಸ್ಥಿತಿ ಉಂಟು. ಬಣ್ ಸಂಘದ ಪ್ರತಿ ಕಾರ್ಯಕ್ರಮಕ್ಕೂ ತನ್ನ ಪ್ರೀತಿಪೂರ್ವಕ ಸಹಕಾರದೊಟ್ಟಿಗೂ ಅನನ್ಯ ಜಯ ಜಯ ಜಯತು ಬಂಟೆರೇನ ಕೀರ್ತಿದ ವಂಶವು ನಮ ಬಂಟೆರೆ ನಮ ಧೀರರೆ ನಮ ಬಂಟೆರೆ ನಮ ಶೂರರೆ ಜಯ 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 ತುಳು ನಾಡಿಗೆ ಜಯ 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 ತುಳು ಅಪ್ಪೆಗೆ ಪಂಚಮಂತ್ರಗ ನಾಗ ನಡೆ ದೇವರೇ ಗುಂಡ ಮಾಡೋಡು ಭಕ್ತಿ ಪಾವಡು ಸುಗಿಪುವೆರು ದೇವು ಪೂಜೆ ಅಗೋಳಿ ಅಂಜನೆ ಸತ್ಯೋಗಾಗ್ರ ಪುಣೆಯಿರು குத்து கத்துது தத்திர பத்துது பித்தி எத்துது மெரையது சீமதாசுல ಬೆರಳ ಒಲಿದದು ನಾಡು ಬೆಳಗಾಗಿ ಬಂಡಿರು ಅಪ್ಪು ತಪ್ಪನು ಲೆತ್ತು ಕೇಳುದು ನ್ಯಾಯ ಮುರ್ಪಿನ ಶೂರರು ಸರ್ವದ ಗೊಬ್ಬು ಗೌಜಿದ ಆಟ ಕೂಟ ಗೊಲ್ಕಾರ್ಮಿ ಗೆದ್ದಾ सदस्य होटेलियर दानी ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ ಭಾಗವಹಿಸಿದೆ. ದಕ್ಷಿಣ ಕನ್ನಡ ಉದ್ದಗಲೂ ಪ್ರೀತಿಪೂರ್ವಕವಾದ ಪಟ್ಟಣ ಜನ ನಮ್ಮ ಟಿವಿಯ ಸದಸ್ಯರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಛಾಯಾಕಿರಣ ಪತ್ರಿಕೆದ ಪ್ರಕಾಶ್ ಹೆಗಡೆ ಕುಂಟಿನಿ ಮೇರೆಗೆ ವಿಶೇಷವಾದ ಸ್ವಾಗತ ಬಯಸುತ್ತೇನೆ. चलेगा चलेगा ಸಂತೋಷ್ ಬೆಳ್ಳಿಪಾಡಿ ಈ ಕಾರ್ಯಕ್ರಮದ ಆತ್ಮೀಯ ಸ್ವಾಗತ. ಪ್ರೀತಿಪೂರ್ವಕ ಸ್ವಾಗತ ಬಯಸುವ ವಾರ್ಷಿಕ ಕ್ರೀಡೋತ್ಸವ ಮೌಖಿಕ ಸ್ವಾಗತ. मेन सेक्शन ठाणे बंड्स वर्सेस बंड्स फोरम मीरा भाईंदर.
जेंट्स है ना हाँ तो जान Please hurry up. City region. ವಿಜಯ್ ಶೆಟ್ಟಿ ಆಹಾರ್ ಝೋನ್ ಮೂಜೆತ ಉಪಾಧ್ಯಕ್ಷ ವಿಜಯ್ ಶೆಟ್ಟಿಗೆ ಈ ಕ್ರೀಡಾಕೂಟಕ್ಕೂ ಆತ್ಮೀಯ ಸ್ವಾಗತ ಮಲ್ಪೆ ಕ್ರೀಡಾಕೂಟದ ಪರವಾದ ಅವರಿಗೆ ಪುಷ್ಪ ಗೌರವ ಮಲ್ಪರೆ ವಿನಂತಿ ತನುಷ್ ಶೆಟ್ಟಿ 6 to 8 years age group boys 50 meter run first prize gold medal ಹರೀಶ್ ಶೆಟ್ಟಿ ಪಡುಬಿದ್ರೆ ಈ ಗೌರವನ ಸಿಲ್ವರ್ ಹಾರ್ದಿಕ್ ಶೆಟ್ಟಿ ಥರ್ಡ್ Dombini versus Meera Bhinder. ಜಯರಾಮ್ ಶೆಟ್ಟಿ match ಈ ಗೌರವನ of this 2019 Bansanga Sports. ಮೂಜಿನ ಗೌರವ Hold the rope. Hold the rope. ಅಶೋಕ್ ಶೆಟ್ಟಿ ಮಂತ್ರಿದ್ದಾರೆ Hold the rope. Hold the rope. ಸುಚರಿತಾ ಶಾಲಿನಿ ರಾಯ್ ಅನಿತಾ ರಾಯ್ ಉಳ್ಳರೆ Are you ready? Are you ready? Are you ready? Pull! కేజీఆర్ కొరకు దీని లాస్ట్ కాల్ నాన్నకుల్ పోలే పోలే Quarter final. Jogeshwari Daisar. ಸುಜಾತ ಗುಡ್ಪಾಲ್ ಶೆಟ್ಟಿ ಪಕ್ಕ ವನಿತಾ ನೋಂಡ ಈ ಬಹುಮಾನ ಕೊಟ್ಟು ಬಂದು ವಿನಂತಿ ಮಾಡ್ಕೊಳ್ಳಿ Jogeshwari Daisar, Navi Mumbai, second quarter final. Third match, Bombay Bunts Association versus Jawab. Jogeshwari Daisar, please hurry up. Suchi, come on. 100 meter run 32 to 36 years age group Jogeshwari Daisar. boys ಅಭಿಷೇಕ್ ಶೆಟ್ಟಿ ಅಂಧೇರಿ ಬಾಂದರ್ ರೀಜನ್ ದಿನಕರ್ ಶೆಟ್ಟಿ ಹೊಸೈಡಹಾನು ಸತೀಶ್ ಶೆಟ್ಟಿ ಮೀರಾ ಬಾಯಿಂದರ್ ನಮ್ಮ ಟಿವಿದ ಪ್ರೇಕ್ಷಕರಿಗೆ ವಿಠ್ಠಲ ಆಳ್ವೇರ್ನ ನಮಸ್ಕಾರ. ನಮ್ಮ ಬಂಟರ್ ಸಂಘದ 32ನೇ ಆ್ಯನ್ಯುವಲ್ ಬಂಟ್ ಸ್ಪೋರ್ಟ್ಸ್ ಮೀಟ್ 2013 ಪೊಯ್ಜರ್ ಜಿಮ್ ಕಾರ್ಡು ನಡ್ತದಲು ಪನ್ಯರೆ ಭಾರಿ ಸಂತೋಷವನ್ನು ಕಾಂಡೆದ ಇನಾಗ್ರೇಷನ್ಗೆ KGF ಸಿನಿಮಾದ ಆ್ಯಕ್ಟರ್ ಮೇನ್ ಪಾಪ್ಯುಲರ್ ಆಯ್ನ ಆ್ಯಕ್ಟರ್ ನಂಗೆ ಯಾಶ್ ಬತ್ತಿತ್ತೇರು ಆರನ ಇನಾಗ್ರೇಷನ್ ಆರ್ಲ ಬತ್ತಿತ್ತೇರು ಅಂಚನೆ ನಮ್ಮ ವರ್ಲ್ಡ್ ಕಪ್
ವರ್ಲ್ಡ್ ಕಪ್ ಜೂನಿಯರ್ ಅಂಡರ್ 9 ವರ್ಲ್ಡ್ ಕಪ್ ಅಂಡರ್ 19 ಕ್ಯಾಪ್ಟನ್, ಲೀಡಿಂಗ್ ಕ್ಯಾಪ್ಟನ್, ವಿನ್ನಿಂಗ್ ಕ್ಯಾಪ್ಟನ್ ಪ್ರತ್ಯುಶಾಲ ಆಯಲ ಬತ್ತಿತ್ತೆ ಬತ್ತದು ಅಕ್ಲ ಅರ್ಜನ ಬತ್ತದು ಅಂಚನೆ ನಮ್ಮ ಸಂಸದಾಯನ ಗೋಪಾಲ್ ಶೆಟ್ಟರ್ಲ ಅತಿಥಿ ಅದು ಬಿಂದ್ಯಾರ ನಮ್ಮ ಮುಖ್ಯ ಬಿಂದ್ಯಾರ ಅದು ಬೈದ್ಯರ ಪಣಿಯಾರೆ ಅವಲಿಗೆ ಸಂತೋಷ ಆವೊಂದುಂಡು ಅಂಚನೆ ಈ ಕಾಂಡೆ ಒಂಜಿ ಸಕ್ಸಸ್ ಒಂಜಿ ಸ್ಪೋರ್ಟ್ಸ್ ಸಕ್ಸಸ್ ಆವಡಾಂಡ ಒರ್ಂಬ ರಿಜಿನಲ್ ಬಂಟರ್ ಸಂಘದ ಒರ್ಂಬ ರಿಜಿನಲ್ ಉಂಡು ಆ ಒರ್ಂಬ ರಿಜಿನಲ್ ಬತ್ತದು ಟೈಮ್ಡ್ ಬತ್ತದು ರಿಪೋರ್ಟ್ ಬಂತದು ಅಕ್ಕಲ್ನ 100-200 ಜನ ರೆಡ್ ಬಸ್ ಬತ್ತಂದೆ ಟೈಮ್ಡ್ ಬತ್ತದು ಆಯ್ನ ಸಕ್ಸಸ್ ಬಂತು ಕೊರನಾಗ್ಲಿ ಒರ್ಂಬ ರಿಜನ್ದಾಗ್ಲಿಗೆ ಎನ್ನ ಪರವಾದ ಬಂಟರ್ ಸಂಘದ ಪರವಾದ ಬಂಟರ್ ಸಂಘದ ಕಮಿಟಿದ ಪರವಾದ ಯಾನ್ ಹಾಕ್ಲಿಗೆ ಕೃತಜ್ಞತೆ ಪಡೋದಿಲ್ಲ ಅಂಚನೆ ಯೂತ್ ವಿಂಗದ ಜವನೇರು ನಂಗೆ ಮಸ್ತ್ ಸಹಕಾರ ಬಂತದೇರು ಆರೆಗ್ಲ ಕೃತಜ್ಞತೆ ಪಡೋದಿಲ್ಲ ಅಂಚನೆ ನಮ್ಮ ಮೇನ್ ದೆತ್ತ ಸ್ಪೋರ್ಟ್ಸ್ದ ಮೇನ್ ಸ್ಪಾನ್ಸರ್ ಕೊಡ್ತಾರು ಸಿಟಿ ರೀಜನ್ದಾಗ ಆಕ್ಲಿಗೆ ಯಾನು ಆಗ್ಲಿ ಐತ ಕಾರ್ಯಾಧ್ಯಕ್ಷರೇನ ನಲ್ಲೆ ಕೂತು ಪ್ರಕಾಶ್ ಶೆಟ್ಟರಿಗಳೆಲ್ಲ ಯಾನು ಧನ್ಯವಾದ ಮಾಡೋದಿಲ್ಲ ಬೊಕ್ಕ ನಮ್ಮ ಐತ ನಮ್ಮ ಅಧ್ಯಕ್ಷರು ಪದ್ಮನಾಭ ಪೈಡೇರು ಹೆಂಗೆ ಕಾರ್ಯಾಧ್ಯಕ್ಷರೇನ ಸ್ಪೋರ್ಟ್ಸ್ ಕಾರ್ಯಾಧ್ಯಕ್ಷರು ಹೆಂಗೆ ಆರ್ನ ಆಫೀಸ್ ಬೇರೆ ಹೆಂಗೆ ಪಣಿಯಾರೆ ಭಾರಿ ಸಂತೋಷ ಆದ ಮಂಡ ಹೆಂಗೆ ಫುಲ್ ಸಪೋರ್ಟ್ ಬಂತದೇರು ಯಾನು ಅಂದಕ್ಕೆ ಒಯ್ಕಲ ಒಯ್ಯೊಂದವನೇ ಒರಿಯಡ ಕೆಲಸ ಆಪುಜಿ ಅಂದಕ್ಕೆ ಪೂರಾ ಜನ ಹೆಂಗೆ ಸಪೋರ್ಟ್ ಮಂತ್ರಿಟ್ಟು ಈ ಸ್ಪೋರ್ಟ್ಸು ಗ್ರ್ಯಾಂಡ್ ಸಕ್ಸಸ್ ಆದ ಕಾರಣ ಯಾ ಪಣಿಯಾರ ಸಂತೋಷ ಆವೊಂದುಂಡು ಅಂಚನೆ ನಮ್ಮ ವರ್ಲ್ಡ್ ಬಂಡ್ಸ್ ಫೆಡರೇಷನ್ದ ಅಧ್ಯಕ್ಷರೇನ ಐಕಲ್ ಹರೀಶಣ್ಣನ ಈ ಕಾಂಡದ ಮಾರ್ಚ್ 1ಗೆ ಆರ್ನ ಕ್ಯಾಶ್ ಪ್ರೈಸ್ ಮನಿತ್ತರು ಐನ್ಲ ಆರ್ನ ಪುದರ್ಡ್ ಎಂಕ್ಲು ಕೊರ್ತ ಅರೆ ಬರಿಯರ ಆವಂದನ ಕಾರಣ ಆ ಆರ್ನ ಪುದರ್ ಪಂಡದ ಎಂಕ್ಲು ಕೊರ್ತ ಅಂಚನೆ ಈ ರವೀಂದ್ರನಾಥ್ ಭಂಡಾರಿ ಮುಂಡಪ್ಪ ಪಾಯಡೇರಿ ಅಂಚನೆ ನಮ್ಮ ಜೋಗೀಶ್ವರ ದೇಶ ಪ್ರಾದೇಶಿಕ ಸಮಿತಿ ಟಿ ಶರ್ಟ್ ಅಕ್ಕಲ್ನ ಸ್ಪಾನ್ಸರ್ ಮಂತ್ರಿ ಪಣಿಯಾರ ಹಿಂಗೆ ಭಾರಿ ಸಂತೋಷ ಆವೊಂದುಂಡು ಅಂಚನೆ ನಮ್ಮ CA IR ಶೆಟ್ಟಿ 1,500 ಕ್ಯಾಪ್ ಪ್ರಕಟಣೆ ಮಂತಿದ್ದೇರಿ ಅವೆಲ್ಲ ಹಿಂಗೆ ಸ್ಪಾನ್ಸರ್ ಮಂತ್ರದ ಪಣಿಯಾರ ಹಿಂಗೆ ಭಾರಿ ಸಂತೋಷ ಆವೊಂದುಂಡು ಬೊಕ್ಕ ನಮ್ಮ ಈ ಸ್ಪೋರ್ಟ್ಸು ಕಾಂಡೆಡ್ದು ಏನು 9 ಗಂಟೆಗೆ ಶುರುವಾತನ ಬೈಯಡು 5 ಗಂಟೆ ಅನಾಗ ನಮ್ಮ ಮುಗಿತದ್ದು ಕೊಡ್ತೇವೆ ಆಫೀಸ್ ಆಯ್ತಾ ಆಫೀಸರ್ನಾಗ್ಲ ಆಯ್ತಾ ಆಫೀಸ್ ಆಫೀಸರ್ನಾಗ್ಲ ಇನ್ಚಾರ್ಜ್ ವಿಜಯ್ ಶೆಟ್ಟರಿಗೆ ಏನು ಮಸ್ತ್ ಕೃತಜ್ಞತೆ ಪಡೋದಿಲ್ಲ ಬೊಕ್ಕ ನಮ್ಮ ಈ ಕಾಂಡೇಡ್ದು ಬೈ ಮಟ್ಟ ಈ ಗ್ರೌಂಡು ಈ ದೊಂಬುಡು ಮೇನತ್ ಬೆಂತನಾರ ಬಂಡ ಜಯ ಶೆಟ್ಟಿ ಆರು ಛತ್ರಪತಿ ಶಿವಾಜಿ ಆರೆ ಅವಾರ್ಡ್ ತೆತ್ತೊಂದು ಕಬಡ್ಡಿದ ಆರು ನಂಗೆ ಕಾಂಡೇಡ್ದು ಬೈಯ ಮುಟ್ಟ ಈ ಸ್ಪೋರ್ಟ್ಸ್ನು ಪೊರ್ಲುಡೆ ಮುಗಿಪಾತ್ ಕೊಡ್ತಿರ ಬನ್ನಿರಿ ಜಾಯನ್ನಾಗಲ ಏನು ಮಸ್ತ್ ಧನ್ಯವಾದ ಪಡೋದಿಲ್ಲ ನಮ್ಮ ಈ ಸ್ಪೋರ್ಟ್ಸು ಪೂರ ಈ ಪ್ರಯೋಜಕರೇನ ನಮ್ಮ ಈ ಸಹಕಾರ ಕೊಡ್ತಾರ ಪೂರ ಸ್ಪಾನ್ಸರ್ನಾಗಲಿ ಈ ಸ್ಪೋರ್ಟ್ಸ್ ಬೋಡ್ತಾನಾಗಲಿ 10-25 ಜನ ಇತ್ತೇವೆ ಆಕಲಿ ಇಂಡಿವಿಜುವಲ್ ಪುದರ್ ಪಂಡ ಮಸ್ತ್ ಟೈಮ್ ಪೋಗ್ಲು ಆಂಡಾನು ಒಂಜಿ ಮನ್ಪೆ ನಮ್ಮ ಮೇನ್ ನಮ್ಗೆ ಸಿಟಿ ರಿಜನ್ SM ಶೆಟ್ಟಿ ಎಜುಕೇಷನ್ ಆವತ್ತಂದೆ ಬಕ್ಕ ಅಂಚನೆ ನಮ್ಮ ವಿರಾಟ್ ಶಂಕರ್ ಶೆಟ್ಟಿ ಅಂಚನೆ ನಂಗೆ KM ಶೆಟ್ಟಿ ಐ ನನ್ನರಳ ಪನ್ಪೆ KM ಶೆಟ್ಟಿ ಪೋಯರ್ಸಲ ಕೊಡ್ತೇವೆ ಈ ಸರ್ ಹೈಯೆಸ್ಟ್ ಕ್ಯಾಶ್ ಮನಿ ಬಂಡ ಮೇರ್ನ KM ಶೆಟ್ಟರ್ನ ಆರ್ನ ಯಾಪಗಳ ಮರಪಯ್ಯಾನು ಆರು ನನ್ನಲ್ಲ ಹಿಂಗೆ ಸಹಕಾರ ಉಂಡಾರ್ನ ಬಕ್ಕ ಆರು ಹಿಂಗ್ಲ ನಾ ಬಣ್ಣ ಸಂಘದ ಈ ಟ್ರಸ್ಟಿ ಆದಲು ಇಲ್ಲಿ ಬಕ್ಕ ನಿಖಲೆಗೆ ಯಾರು ನನ್ನ ಇಚ್ಛೆದ ಪಾತಿರಜಿ ಈ ನಮ್ಮ ಟಿವಿದ ಪ್ರಾಚಕರಿಯಾನ ವಿಠ್ಠಲ ಆಳ್ವೇನ ಅನಂತ ಧನ್ಯವಾದ ಪಡದೆ ನಮಸ್ಕಾರ.
ये कहा गया सेकंड प्लेस। Four into 100 relay for women. Second prize goes to Navi Mumbai. Navi Mumbai Dagmale. Second prize Navi Mumbai. Second prize for women da first prize Dumbari Jagal ready out. Dumbari Jagal line out bega baru stage. Next prize, Taga for Menda, Kurla Bandu Takru. Second prize ready out. Kurla Bandu Takru. Taga for men, Kurla Bandu. First prize. It's a big delegation racer there out. ನಮ್ಮ ಗೌಜಿ ಗದ್ದಲದ ಕ್ರೀಡಾಕೂಟ ನಡಪರ ಸಹಕಾರ ಮತ್ತು ನಿಖಿಲ ಮಾತ ಮೋಕೆಡೆ ಎದುಕೊಂಡು ಬಯ್ಯದ ಕಾರ್ಯಕ್ರಮ ಹೋದಲ್ಲ ಆತ್ಮೀಯ ಬೆನ್ನರೆ ನಂಗೆ ಮಾತ ಗೊತ್ತಿದ್ದಲೇಕ ಒಬ್ಬ ದಶಕದ ಭವ್ಯ ಇತಿಹಾಸದ ಬಂಟರ ಸಂಘ ಪ್ರತಿ ವಿಚಾರಗಳು ವಿಶಿಷ್ಟವಾದ ಹೆಜ್ಜೆದಿದೆ ವಿಶೇಷವಾದ ಸಾಧನೆ ಮಾಡ್ಕೊಂಡು ಬಂದ್ರೆ ಸಂತೋಷ ಆಗೋದು ಇನಿ ರಾಕಿಂಗ್ ಸ್ಟಾರ್ ಯಶ್ ಮೇರ್ನ ಉಪಸ್ಥಿತೊಟ್ಟಿಗೂ ಕಾಣಿದ ಕ್ರೀಡಾ ಜ್ಯೋತಿಯನ್ನು ಬೆಳಗಿ ಸಾರಿ ಅಧಿಕೃತವಾದ ನಮ್ಮ ಪೆರ್ಮೆದ ಸಂಸದೆ ಗೋಪಾಲ್ ಶೆಟ್ಟರ್ನ ಉಪಸ್ಥಿತಿಯೊಟ್ಟಿಗೂ ಡಾಕ್ಟರ್ ಪಿ ವಿ ಶೆಟ್ಟರ ಸಂಪೂರ್ಣ ಸಹಕಾರದೊಟ್ಟಿಗೂ ಕ್ರಿಕೆಟ್ ತಾರೆ ಮೇರ್ನ ಉಪಸ್ಥಿತಿಯೊಟ್ಟಿಗೂ ನಮ್ಮ ಇಂಥ ಕಾರ್ಯಕ್ರಮ ಪ್ರಾರಂಭ ಆದರೆ ಭಗವಂತನ ಸುಗಿತೊಂದು ಸರ್ವ ದುರಿ ಕಾಣಿಡಿದ ಮೈಯಮುಟ್ಟ ಬೆಂದಿನಂಚಿನ ಈ ಕಾರ್ಯಕ್ರಮದ ಅದ್ಭುತ ಯಶಸ್ಸಿಗೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮತನ ಮಾತಾ ತನು ಮನ ಧನದ ಸಹಕಾರ ಕೊಡ್ತನ ನಮ್ಮ ಬಂಧುನಿಗೆ ಗೌರವ ಕೊಟ್ಟು ಒರ್ಮ ಪ್ರಾದೇಶಿಕ ಸಮಿತಿದ ಸದಸ್ಯರೇ ಕಾರ್ಯಾಧ್ಯಕ್ಷರನ್ನಗ್ಲೇನೆ ಗೌರವ ಮತನ ಈ ಕಾರ್ಯಕ್ರಮವು ನಿಗ್ಲಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಬೆಂದರೆ ಬಯ್ಯದ ಗೋಧೋಳಿ ಲಗ್ನದ ಈ ಕಾರ್ಯಕ್ರಮವು ಪಡುವನ ಕಡಲಡೆ ದಿನಮಣಿ ಮುರ್ಕೊಂಡು ಪುರ ಈ ಕೊರ್ತುಡು ಬಂಟರ ಸಂಘದ ಈ ವೇದಿಕೆಯಲ್ಲಿ ಹೊಸ ಪ್ರಕಾಶ ಪ್ರಜ್ವಲಿಸ ಒಂದುಂಟು ವರದಾಯಿನಿ ಚತುರ್ವೇದ ರೂಪಿಣಿ ವಾಗ್ಮಯಿ ಅಖಿಲೇಶ್ವರಿ ಚತುರ್ವೇದ ರೂಪಿಣಿ ವಾಗ್ಮಯಿ ಅಖಿಲೇಶ್ವರಿ ದೇವ ದೇವ ಮನೋಹರಿ असुरान्तके शतकोटि बाल दिवाकरोज्ज्वल रूपिणी शतकोटि बाल दिवाकरोज्ज्वल रूपिणी शतकोटि बाल नाम कीर्तने लोलपे सुरवन्दिपे सुरनारद
ಸುರನಾರದಾದಿ. BCCI the market, and I would like to congratulate all the participants because winners are few but participants are huge, and because of you the event has grown. I have seen this event few years back where about only 100 to 200 people used to participate, but this event has grown because a lot of youngsters are participating now, and because of the work of people like Aikala Harish, Baba Mahesh, who were the previous chairman and now the present chairman Alwa, it has grown to this height. ಕ್ರೀಡಾ ಸಮಿತಿ ಕಾರ್ಯಾಧ್ಯಕ್ಷರು ಈ ವಿಭಾಗದ ಈ 30 ವರ್ಷದ ಈ ಕ್ರೀಡಾಕೂಟ ನಂಗೇನು ನಾ ಏತು ಪೊರ್ಲುಡು ಆವೊಂದಿತ್ತನ್ನು ವಾ ನಮನಡು ಆವೊಂದಿತ್ತನ್ನು ಪಂಪೆಣಿಕಲೆ ಮಾತಲ್ಲ ಗೊತ್ತಿತ್ತು ನೆಕ್ಕೊಂದು ವಿಶೇಷ ಮೆರುಗು ಕೊಯ್ನಾರು ನಮ್ಮ ದುಮ್ಮದ ಪ್ರೆಸಿಡೆಂಟ್ ಸ್ಪೋರ್ಟ್ಸ್ ಆವೊಂದಿತ್ತುಂಡಲ್ಲ ಪುದರ ತಕ್ಕ ಆವೊಂದಿತ್ತು 32 ವರ್ಷಡು ಇತ್ತ 25 ವರ್ಷಡು ಎಂಕುಲ್ಲ ಯಾನ ಬನ್ಸಂಗೋಡು ಕೆಲಸ ಮಂತ್ ಬನ್ಸಂಗದ ಕಮಿಟಿ ಉಳ್ಳೆ ಎಂಕಲ ಗೊತ್ತುಂಡು ಇತ್ತೊಂದು 10-15 20 ವರ್ಷಡು ನಮ್ಮ ಈ ಸ್ಪೋರ್ಟ್ಸ್ ಒಂದು ಹೆಚ್ಚು ವಿಶೇಷమైన ಮೆರುಗು ಒಯ್ದನು ನೆಕ್ಕೊಂದು ಮೆರುಗು ಕೊರಿಯರ ಕಾರಣ ಬಂಡ ನಮ್ಮ ಬನ್ಸಂಗದ ಎಕ್ಸ್ ಪ್ರೆಸಿಡೆಂಟ್ ಇತ್ತದ ವರ್ಲ್ಡ್ ಬನ್ಸ ಪ್ರೆಸಿಡೆಂಟ್ ಆಯಕಳ ಹರೀಶ್ ಶೆಟ್ಟಿ ಸ್ಪೋರ್ಟ್ಸ್ ಬಂಡ ಎಂಚಾಂದ್ ನಮ್ಮ ಬನ್ಸಂಗವು ತಲ್ಪ ಕೊಡ್ತಿದ್ದಾರೆ ಹರೀಶನ್ನೇ ಆಯ್ತು ಬೊಕ್ಕ ಮಸ್ತು ಜನ ಸಂಘದ ಸ್ಪೋರ್ಟ್ಸ್ ಕಮಿಟಿದ ಚೇರ್ಮನ್ ಅಂತ ಬೈದಿರು ಮಾತೆಲ್ಲ ಒರಿಯತ್ತನ್ನೇ ಒರಿ ಎಡ್ಡೆ ಕೆಲಸ ಮಾಡ್ತಿದ್ದು ದುಡ್ಡು ಕಲೆಕ್ಷನ್ ಮಾಡ್ತಿದ್ದು ಬನ್ಸಂಗೊಡ್ದು ದುಡ್ಡು ತೆಪ್ಪಂದ ಹೊರ್ಲುಡು ಈ ಕಾರ್ಯಕ್ರಮ ಆವೊಂದಿತ್ತನು ಇನ್ನಿಗೆ ನಮ್ಮ ಒಟ್ಟಿಗಿಲ್ಲರು ಅಂತ ಚೇರ್ಮನ್ ನಮ್ಮೆಲ್ಲ ಜವಾಬ್ದಾರಿ ವಿಟ್ಟಳ ಆಡುವರು ಸುರೂತ ಸಂದರ್ಭಗಳು ಆರು ಇಟ್ಟಂತ ಚೇರ್ಮನ್ ಆದ ಲಾಯಕ್ ಕೆಲಸ ಮಾಡಿದ್ದಾರೆ ಇತ ಸೆಕೆಂಡ್ ಟೈಮ್ ಸ್ಪೋರ್ಟ್ಸ್ ಕಮಿಟಿದ ಚೇರ್ಮನ್ ಒಂಜಿ ಜವಾಬ್ದಾರಿ ಈತ್ ಮಲ್ಲ ಒಂಜಿ ಸಂದರ್ಭಗಳು ನಮ್ಮ ಒಂಜಿ ಈತ್ ಮಲ್ಲ ಇವೆಂಟ್ ನಮ್ಮ ಒಂದು ಪಡೊಂದು ಅಂಡ ನೆತ್ತ ಪಿರೋಡು ಏತು ಕೆಲಸ ಉಂಡು ಬಂದು ಇನ್ನು ವಿಠಲಾಲ ಕೇಂದ್ರ ಗೊತ್ತಾವ 2 ತಿಂಗಳು ಪಾಪ ನಿದ್ರೆ ಮಲ್ಪ ಜೆತ್ತು ಸರಿಯಾದ ಆದ ಕಮಿಟಿ ಕಮಿಟಿ ಖಾಲಿ ಪುದರ ಮಾತ್ರ ಆರು ಅಕ್ಲೇನು ಇನ್ವಾಲ್ವ್ ಮಾಡ್ತಂದು ಓಲು ಬೋಡ ಓಲು ಉಪ್ಪು ಹಾಕೊಂಡು ಉಪ್ಪಡಕೊಂಡು ಅವಲೇ ಹಾಕ್ಲೇನು ಉಪಚಾರ ಮಾಡ್ತಂದು ಹಾಕ್ಲೇ ಜೊತ್ತೊಂದು ಬಂದಿತ್ತೇವೆ ಮೇರ್ನ ಪಿರೋಡು ನಮ್ಮ ಪಿ ವಿ ಶೆಟ್ಟಿನ ಕಂಟ್ರಿಬ್ಯೂಷನ್ ಭಾರಿ ಉಂಡು ಒಂಜಿ ಈ ಸ್ಪೋರ್ಟ್ಸ್ ಇವೆಂಟ್ ಇನ್ನಿಂದ ಪ್ರತಿ ಟೈಮ್ ಇಲ್ಲ ನೆಕ್ಲಿ ಗೆಸ್ಟಿನ ಕನಪಿನ ನೇಷನಲ್ ಇಂಟರ್ನ್ಯಾಷನಲ್ ಲೆವೆಲ್ದ ಗೆಸ್ಟ್ನಾಗಲಿ ತಂದು ಬರ್ತದೆ ಬರ್ಪಿನ ಆತ್ಮಲ್ಲ ಸುಲಭದ ಕೆಲಸ ಆಗ್ತದೆ ನೆತ್ತು ಐತ ಪಿರೋ ಅದನ್ನ ಕಂಟ್ರಿಬ್ಯೂಷನ್ ಭಾರಿ ಉಂಡು ಡಾಕ್ಟ್ರ್ ನಮ್ಮ ಆಳುವರೆಗೆ ಫುಲ್ ಸಪೋರ್ಟ್ ಮಾಡ್ತದೆ ಅರೆಗೆ ಕಮಿಟ್ ಮಾಡಿದ್ದಾರೆ ಪೊರ್ಲುದ ಪ್ರೋಗ್ರಾಮ್ ಅಲ್ಪಲೇರು ನಮ್ಮ ಸಂಘಗೂ ಈ ಸ್ಪೋರ್ಟ್ಸ್ಗೂ ಎಂಚಿನ ನಮ್ಮದಕ್ಕೆ ಎಷ್ಟು ಬೋಡು ಅಂಚಿನ ಪೂರ ಎನ್ನ ಮೂಲಕ ಏನು ಮಲ್ಪ ಅಂಡ ಅವು ಎಂತ ಅಗಲ ತರ್ಪವನೋ ಅಗಲ ಪಿರಲಿ ಅಗಲ ಪಾತೆ ಅನ್ನೋದು ಭಾರಿ ಮಲ್ಲ ಜವಾಬ್ದಾರಿ ಕೆಲಸ ಕೂಡ ಟೆನ್ಷನ್ ಕಮಿಟ್ಮೆಂಟ್ ಕೊಡ್ತಾರೆ ಬರ್ತದಿಂದ ಅವರ ಮಲ್ಲ ವಿಷಯ ಒಳ್ಳೆ ಟೆನ್ಷನ್ ಅದೇ ಈ ಏನು ಮಾಡಿ ಸ್ಪಾನ್ಸರ್ ಡಾಕ್ಟರ್ ಪಿ ವಿ ಶೆಟ್ಟಿ SOC अच्छा रघुरमण जाग The great thing. Officials, Bansanga Mumbai. Krishna V. Shetty. Saitu Danu. General Vinanti. Kannur Mohan Rai.
ಅವರ ಹೋಟೆಲ್ ರೋಹಿತ್ ಶೆಟ್ಟಿ ಇನಿ 17 to 21 girls. Yogeshwari Raisar, Ayush Shetty, and Surutetra, Ayush Shetty. 20 to 26, Hita Shetty. Hita. And then even 10 points. 4 into 1. Fast running, run. Relay for women, second prize, third prize march pass, all fast Punjara. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.